ಕೊಟ್ಟೆಯಾಡಿ ಇರ್ಬೋದು, ಗಾಳಿಮುಖ ಇರ್ಬೋದು, ಇಂಥ ಬಾರ್ಡ್ರಿಂದ 1-2 ಕಿಲೋಮೀಟರ್ ದೂರದಲ್ಲಿರುವಂಥ ಅಲ್ಲಿಗೆ ನೇರವಾಗಿ ಯಾವುದೇ ಸಮಸ್ಯೆ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಸರ್ಕಾರ ನೀಡಿದ ಯಾವುದೇ ಗುರುತಿನ ಚೀಟಿ ಇರ್ಬೋದು, ವೋಟರ್ ಐ ಡಿ, ಪ್ರಮುಖವಾಗಿ ಆಧಾರ್ ಕಾರ್ಡು, ವೋಟರ್ ಐ ಡಿ, ಅವರ ಡ್ರೈವಿಂಗ್ ಲೈಸೆನ್ಸು ಅಥವಾ ಹಿರಿಯ ನಾಗರಿಕರಿಗೆ ಕೊಟ್ಟಿರ್ತಾರೆ. ಸೊ ಯಾವುದೇ ಒಂದು ಗುರುತಿನ ಚೀಟಿ ನಾವು ಅಷ್ಟೊಂದು ಯಾವುದೇ ರಿಸ್ಟ್ರಿಕ್ಷನ್ ಮಾಡಿರೋದಿಲ್ಲ. ಸರ್ಕಾರ ಅವರು ಕರ್ನಾಟಕದ ಪ್ರಜೆ ಅನ್ನೋದನ್ನು ಗುರುತಿಸಲಿಕ್ಕೆ ಒಂದು ಸರ್ಕಾರದ ನೀಡಿದ ಯಾವುದೇ ಒಂದು ಗುರುತಿನ ಚೀಟಿಯನ್ನು ನೀಡಿದರೂ ಸಹ ನಾವು ಬಿಡ್ತೀವಿ. 3 ತಿಂಗಳ ನಂತರ ಸರ್ಕಾರ ಇದು ಒಂದು ಸ್ಮಾರ್ಟ್ ಕಾರ್ಡನ್ನು ತರ್ತಾ ಇದೆ. ಆ ಸ್ಮಾರ್ಟ್ ಕಾರ್ಡನ್ನು ಅವರು ಪ್ರಯಾಣಿಕರು ಪಡ್ಕೊಂಡ್ರೆ ಇದರಲ್ಲಿ ಯಾವುದೇ ಸಮಸ್ಯೆ ಬರುವುದಿಲ್ಲ. ನಾವು ಕೇವಲ ಅಂತಾರಾಜ್ಯ ಸಾರಿಗೆಗಳಿಗೆ ಮಾತ್ರ ಸ್ಟಿಕ್ಕರಿಂಗ್ ಹಾಕಿದ್ದೇವೆ. ಇದರಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣದ ಸೌಲಭ್ಯವಿಲ್ಲ ಅಂತ ಹಾಕಿದ್ದೇವೆ ವಿನಃ ಬೇರೆ ಯಾವುದೇ ಬಸ್ಸುಗಳಿಗೆ ನಾವು ಈ ರೀತಿಯ ಸ್ಟಿಕ್ಕರಿಂಗನ್ನು ಮಾಡಿರುವುದಿಲ್ಲ. ಬಸ್ಸಲ್ಲಿ ಓವರ್ಲೋಡ್ ಇರುವಾಗ ಮತ್ತು ಹತ್ತಿಸಿಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯವಾದಾಗ ಮತ್ತು ಇನ್ನೊಂದು ಏನಾಗುತ್ತೆ, ನಮ್ಮ ಚಾಲನಾ ಸಿಬ್ಬಂದಿಗಳಿಗೆ ಹಿಂದುಗಡೆ ಬರೋ ಬಸ್ಸು ಬರ್ತಾ ಇರೋದು ಗೊತ್ತಿರ್ತದೆ, ಇನ್ನೊಂದು ಹಿಂದುಗಡೆ ಬಸ್ ಬರ್ತದೆ, ಇದರಲ್ಲಿ ಜಾಗ ಇಲ್ಲ, ಅದರಲ್ಲಿ ಬರಬಹುದು ಅನ್ನೋ ದೃಷ್ಟಿಯಿಂದ ಅವರು ನಿಲ್ಲಿಸದೆ ಕೆಲವೊಮ್ಮೆ ಬರ್ತಾರೆ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಅಂದರೆ ರಾಜ್ಯದ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡುವಂತಹ ಯೋಜನೆಗೆ ಈಗಾಗಲೇ ಚಾಲನೆ ದೊರೆತಿದೆ. ಈಗಾಗಲೇ ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಈ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನಿರ್ದೇಶನಗಳಿದೆ, ಅಂದರೆ ಗೈಡ್ಲೈನ್ಸ್ಗಳಿದೆ, ಮಾರ್ಗಸೂಚಿಗಳಿದೆ. ಇದರ ಬಗ್ಗೆ ಜನರಿಗೆ ಒಂದಷ್ಟು ಗೊಂದಲ ಕೂಡ ಇದೆ. ಅದರ ಜೊತೆಗೆ ನಮ್ಮ ಪುತ್ತೂರು ವ್ಯಾಪ್ತಿಯಲ್ಲಿ ಯಾವೆಲ್ಲ ಬಸ್ಗಳಲ್ಲಿ ಈ ಸೌಲಭ್ಯ ಸಿಗುತ್ತೆ, ಮಹಿಳೆಯರು ಉಚಿತವಾಗಿ ಓಡಾಡಬಹುದು, ಯಾವ ಬಸ್ಗಳಲ್ಲಿ ಉಚಿತವಾಗಿ ಓಡಾಡೋಕ್ಕಾಗೋದಿಲ್ಲ, ಅಂದರೆ 2 ರಾಜ್ಯಗಳ ಮಧ್ಯೆ ಓಡಾಡುವಂತಹ ಸರ್ಕಾರಿ ಬಸ್ಗಳು ಕೂಡ ಇದರಲ್ಲಿ ಸಿಗುತ್ತಾ ಇತ್ಯಾದಿ ಗೊಂದಲಗಳು ಕೂಡ ಇದೆ. ಜೊತೆಗೆ ಪಕ್ಕದ ಬೀಸ್ ರೋಡ್ ಘಟಕದಲ್ಲಿ ಅಲ್ಲಿಂದ ಬೀಸ್ ರೋಡ್ ಕಾಸರಗೋಡು ಬಸ್ ಕೂಡ ಇದೆ, ಅದರಲ್ಲಿ ಎಲ್ಲಿ ತನಕ ಇವರು ಫ್ರೀಯಾಗಿ ಪ್ರಯಾಣ ಮಾಡಬಹುದು ಇತ್ಯಾದಿ ಎಲ್ಲ ಪ್ರಶ್ನೆಗಳಿದೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಜೊತೆಗೆ ಈ ಒಂದು ಉಚಿತವಾಗಿ ಪ್ರಯಾಣವನ್ನು ಮಾಡುವಂತಹ ನೆಲೆಯಲ್ಲಿ ಇರುವಂತಹ ಮಾರ್ಗಸೂಚಿಗಳೇನು, ಇದಕ್ಕೆ ದಾಖಲೆಯಾಗಿ ಏನನ್ನೆಲ್ಲ ತೋರಿಸಬಹುದು, ಸ್ಮಾರ್ಟ್ ಕಾರ್ಡ್ ಯಾವಾಗ ಸಿಗುತ್ತೆ, ಹೇಗೆ ಅಪ್ಲೈ ಮಾಡ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ KSRTC ಪುತ್ತೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿಯಾಗಿರುವಂತಹ ಬಿ ಜಯಕರ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಈಗಾಗಲೇ ಯೋಜನೆಗೆ ಚಾಲನೆ ದೊರೆತಿದೆ. ಪುತ್ತೂರು ವಿಭಾಗದಲ್ಲಿ ಹೇಗಿದೆ ರೆಸ್ಪಾನ್ಸ್ ಮತ್ತು ಎಷ್ಟು ಬಸ್ಗಳಲ್ಲಿ ಈ ಸರ್ವಿಸ್ ಸಿಗ್ತಾ ಇದೆ ಅಂತ? ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಶಕ್ತಿ ಯೋಜನೆಯನ್ನು ಈಗಾಗಲೇ ಸರ್ಕಾರದ ನಿರ್ದೇಶನದಂತೆ ನಿನ್ನೆ ನಾವು ಪ್ರಾರಂಭಿಸಿದ್ದೇವೆ. ಎಲ್ಲ ಪುತ್ತೂರು ವಿಭಾಗದ 5 ಘಟಕಗಳಿದ್ದಾವೆ. ಮಡಿಕೇರಿಯಲ್ಲಿ ಒಂದು ಜಿಲ್ಲೆ ಇದ್ದರೂ ಸಹ ಅಲ್ಲಿ ಘಟಕ 1 ಮಾತ್ರ ಇದೆ. ತಾಲೂಕು ವಿಧಾನಸಭಾ ಕ್ಷೇತ್ರ 2 ಕ್ಷೇತ್ರಗಳಲ್ಲಿ ಸಹ ನಾವು ನಿನ್ನೆ ಮಡಿಕೇರಿ ಮತ್ತು ವಿರಾಜಪೇಟೆಯಲ್ಲಿ ಪ್ರಾರಂಭಿಸಿದ್ದೇವೆ. ಪುತ್ತೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಪುತ್ತೂರು, ಬಂಟ್ವಾಳ, ಬೆಳ್ತಂಗಡಿ, ಸುಳ್ಯ ಈ 4 ತಾಲೂಕುಗಳಲ್ಲಿ ಸಹ ನಾವು ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಪುತ್ತೂರು ವಿಭಾಗದಲ್ಲಿ ಸುಮಾರು 468 ಅನುಸೂಚಿಗಳ ಕಾರ್ಯಾಚರಣೆ ಆಗ್ತಾ ಇದ್ದಾವೆ. ಈ 468 ಅನುಸೂಚಿಗಳ ಪೈಕಿ 19 ರಾಜಹಂಸ ಸಾರಿಗೆ, 24 ನಾನ್ AC ಸ್ಲೀಪರ್, ಇವುಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಪ್ರಯಾಣಕ್ಕೆ ಅನುಮತಿ ಇರುವುದಿಲ್ಲ. ಈಗಾಗಲೇ ಸರ್ಕಾರ ನಿರ್ದೇಶಿಸಿದಂತೆ ಕೇವಲ ಸಾರಿಗೆ, ಸಾಮಾನ್ಯ ಸಾರಿಗೆ, ನಗರ ಸಾರಿಗೆ ಮತ್ತು ವೇಗದೂತ ಸಾರಿಗೆಗಳಲ್ಲಿ ಮಾತ್ರ ಮಹಿಳೆಯರಿಗೆ ಪ್ರಯಾಣಿಸಲು ಅನುಮತಿ ಇದೆ. ಅದರಲ್ಲಿಯೂ ಕೆಲವು ಅಂತಾರಾಜ್ಯ ಸಾರಿಗೆಗಳು ಇದೆ ನಮ್ಮಲ್ಲಿ. ಪುತ್ತೂರು ಘಟಕಕ್ಕೆ ಸಂಬಂಧಿಸಿದಂತೆ ಪುತ್ತೂರು ಪಣಜಿ ಇರ್ಬೋದು, ಪುತ್ತೂರು ಕಾಸರಗೋಡು ಇರ್ಬೋದು, ಇಂಥ ಮಾರ್ಗಗಳಲ್ಲಿ ಮಹಿಳೆಯರಿಗೆ ಪ್ರಯಾಣಕ್ಕೆ ಅನುಕೂಲ ಇಲ್ಲ. ಆದರೆ ಕೆಲವು ಬಾರ್ಡ್ರ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಪುತ್ತೂರಿಂದ ಕೊಟ್ಟೆಯಾಡಿ ಇರ್ಬೋದು, ಗಾಳಿಮುಖ ಇರ್ಬೋದು, ಇಂಥ ಬಾರ್ಡ್ರಿಂದ 1-2 ಕಿಲೋಮೀಟರ್ ದೂರದಲ್ಲಿರುವಂಥ ಅಲ್ಲಿಗೆ ನೇರವಾಗಿ ಯಾವುದೇ ಸಮಸ್ಯೆ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಪುತ್ತೂರಿಂದ ಕುರ್ಚಿಪಳ್ಳ ಇರ್ಬೋದು, ಪುತ್ತೂರಿಂದ ಮಂಜೇಶ್ವರ ಇರ್ಬೋದು, ಇಂಥ ವಾಹನಗಳಲ್ಲಿ ಅಲ್ಲಿ ಬಾರ್ಡ್ರ್ ತನಕ ಅವರು ಟಿಕೆಟ್ ತೊಗೊಂಡು, ಯಾಕಂದರೆ ಅದು ಬಾರ್ಡ್ರಿಂದ ಹೆಚ್ಚು ದೂರ ಒಂದು 15 ಕಿಲೋಮೀಟರ್ ಎನ್ಕ್ಲೇವ್ ಅಂತ ಹೇಳ್ತೀವಿ ನಾವು, 15 ಕಿಲೋಮೀಟರ್ ಒಳಗಡೆ ಇದ್ದರೂ ಸಹ ಅಲ್ಲಿ ಅಂತಾರಾಜ್ಯದಲ್ಲಿ ಮಾತ್ರ ಮಹಿಳೆಯರು ಟಿಕೆಟ್ ತೊಗೋಬೇಕಾಗತ್ತೆ. ಉಳಿದಂತೆ ಕರ್ನಾಟಕ ರಾಜ್ಯದಲ್ಲಿ ಅವರಿಗೆ ಯಾವುದೇ ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಆದರೆ ಪುತ್ತೂರು ಕಾಸರಗೋಡು, ಪುತ್ತೂರು ಪಣಜಿ ಇರ್ಬೋದು, ಅಥವಾ ನಮ್ಮ ಧರ್ಮಸ್ಥಳದಿಂದ ಹೋಗುವಂಥದ್ದು ತಿರುಪತಿ ಇರ್ಬೋದು, ಅಥವಾ ನಮ್ಮ ಮಡಿಕೇರಿಯಿಂದ ಹೋಗುವಂಥ ಊಟಿ ಇರ್ಬೋದು, ಕೊಯಮತ್ತೂರು ಇರ್ಬೋದು, ವೆಲ್ಲುಪುರಂ ಇರ್ಬೋದು, ಇಂಥ ಸರ್ವಿಸ್ಗಳಿಗೆ ಅವರಿಗೆ ಮಹಿಳೆಯರಿಗೆ ಕರ್ನಾಟಕದಲ್ಲೂ ಸಹ ಯಾವುದೇ ಹೋಗಲಿಕ್ಕೆ ಇದರಲ್ಲಿ ಪ್ರಯಾಣ ಮಾಡಲಿಕ್ಕೆ 0 ಟಿಕೆಟಲ್ಲಿ ಪ್ರಯಾಣ ಮಾಡಲಿಕ್ಕೆ ಅನುಮತಿ ಇರುವುದಿಲ್ಲ. ಅಂದರೆ ಸಣ್ಣ ಬಾರ್ಡ್ರ್ನ ಅಂತರ ಇರುವಂಥ ಬಸ್ಗಳಲ್ಲಿ ಮಾತ್ರ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಫ್ರೀಯಾಗಿ ಓಡಾಡಿ ಅಲ್ಲಿಂದ ಆ ಪ್ರದೇಶದಿಂದ ಅವರ ನಿಗದಿತ ತಾಣಕ್ಕೆ ಎಷ್ಟು ಟಿಕೆಟ್ ಆಗುತ್ತೆ ಅಷ್ಟನ್ನು ಕೊಡಬೇಕಾಗತ್ತೆ ಅಂತ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಶ್ವರಮಂಗಲದಿಂದ ಕೊಟ್ಟೆಯಾಡಿ ಅದು 1-2 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ನಾವು 0 ಪ್ಯಾಸೆಂಜರಲ್ಲಿ ಹೋಗಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿಂದ
ಮಂಜೇಶ್ವರ ಅಥವಾ ಕುರ್ಚಿಪಳ್ಳ ಅದು ಏನಾಗುತ್ತೆ, ಆ ಬಾರ್ಡರ್ ತನಕ ಅವರು ಎಲ್ಲಿ ಏನೋ ಅದು ಪ್ಲೇಸಿಗೆ ಹೇಳ್ತಾರೆ, ಆ ಪ್ಲೇಸು ನೆನಪಾಗ್ತಾ ಇಲ್ಲ, ಬಾಯಾರು. ಸೊ ಅಲ್ಲಿ ತನಕ ಅವರು ಫ್ರೀಯಾಗಿ ಹೋಗ್ಬೋದು. ಅದರ ನಂತರ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಬರುತ್ತೆ ಇಂಟರ್ ಸ್ಟೇಟಲ್ಲಿ, ಅಂತಾರಾಜ್ಯದಲ್ಲಿ, ಅಲ್ಲಿ ಟಿಕೆಟ್ ಪಡಿಬೇಕು. ಆ ರಾಜ್ಯದ ಪ್ರಯಾಣ ದರ ಏನಿದೆ ಅದನ್ನು ಪಡೆದು ಅವರು ಪ್ರಯಾಣಿಸಬೇಕಾಗತ್ತೆ. ಅಂದರೆ ಈ ಲೋಕಲ್ ಗಾಡಿಗಳಲ್ಲಿ ಓಡ್ಬೋದು, ಆದರೆ ಅಂತರ್ ರಾಜ್ಯಗಳಲ್ಲಿ ಲಾಂಗ್ ಡಿಸ್ಟೆನ್ಸ್ಗೆ ಆಗೋದಿಲ್ಲ. ಅಂತಾರಾಜ್ಯದ ಲಾಂಗ್ ಶೆಡ್ಯೂಲ್ಗಳಲ್ಲಿ ಆಗೋದಿಲ್ಲ. 15 ಕಿಲೋಮೀಟರ್ ಒಳಗಡೆ ಆದರೆ ಅದಕ್ಕೆ ಒಂದು ಪ್ರೊವಿಷನ್ ಇದೆ. ಅದಾದ ನಂತರ ಅದಕ್ಕಿಂತ ಹೆಚ್ಚು ಕಿಲೋಮೀಟರ್ ಬಂದರೆ ನಮ್ಮ BC ರೋಡಿಂದ ಕಾಸರಗೋಡು ಒಂದು 5 ಶೆಡ್ಯೂಲ್ ಇದೆ. ಅದರಲ್ಲೂ ಸಹ ಈಗಿನ ಇದರಲ್ಲಿ ಮಂಗಳೂರು ಕಾಸರಗೋಡು ಇರ್ಬೋದು, ಮಂಗಳೂರು ವಿಭಾಗದ ಆಪ್ರೇಟ್ ಮಾಡ್ತಾರೆ. ಸೊ ಅಂಥ ಶೆಡ್ಯೂಲಲ್ಲಿ ಈಗ ಸದ್ಯಕ್ಕೆ ಮಹಿಳೆಯರಿಗೆ ಉಚಿತ ಪ್ರಯಾಣದ ಇದು ಇರುವುದಿಲ್ಲ. ಕರ್ನಾಟಕ ಬಾರ್ಡರ್ ತನಕ ಕೂಡ ಫ್ರೀ ಹೋಗೋದಕ್ಕೆ ಆಗೋದಿಲ್ಲ. ಕರ್ನಾಟಕ ಬಾರ್ಡರ್ ತನಕ ಫ್ರೀ ಹೋಗಲಿಕ್ಕೆ ಆಗೋದಿಲ್ಲ. ಇದು ಮಹಿಳೆಯರು ಬಸ್ ಹತ್ತುವ ಮುಂಚೆ ಗಮನ ಹರಿಸಬೇಕಾದಂಥ ವಿಚಾರ ಅನ್ನುವಂಥದ್ದು. ಅದರ ಜೊತೆಗೆ ಈಗ ಪುತ್ತೂರು ವ್ಯಾಪ್ತಿಯಲ್ಲಿ ಬೇರೆ ಬಸ್ಗಳಲ್ಲಿ ಹೇಗಿದೆ ಒಂದು ಸರ್ವಿಸ್, ಅಂದರೆ ಎಷ್ಟು ಬಸ್ಗಳಲ್ಲಿ ಈಗ ಈ ನಿಮ್ಮ ವಿಭಾಗ ವ್ಯಾಪ್ತಿಯಲ್ಲಿ ಎಷ್ಟು ಬಸ್ಗಳಲ್ಲಿ ಸಿಗ್ತಾ ಇದೆ ಅಂತ? ಪುತ್ತೂರು ಘಟಕ ವ್ಯಾಪ್ತಿಯಲ್ಲಿ ಆ್ಯಕ್ಚುಲಿ ನಾವು 116 ಅನುಸೂಚಿ ಕಾರ್ಯಾಚರಣೆ ಮಾಡ್ತೀವಿ. ಪುತ್ತೂರು ಘಟಕದಲ್ಲಿ 116ರಲ್ಲಿ 8 ರಾಜಹಂಸ, 8 ನಾನ್ AC ಸ್ಲೀಪರ್, 2 ರಾಜಹಂಸ ಶೆಡ್ಯೂಲಲ್ಲಿ, ಮತ್ತು 2 ಪಣಜಿ, ಇನ್ನೊಂದು 5 ಕಾಸರಗೋಡು ಇರಬೇಕು. ಸೊ ಇದರಲ್ಲಿ ಹೊರತುಪಡಿಸಿದಂತೆ ಉಳಿದ ಎಲ್ಲ ಬಸ್ಸುಗಳಲ್ಲೂ ಸಹ ಮಹಿಳೆಯರಿಗೆ ಫ್ರೀಯಾಗಿ ಪ್ರಯಾಣಿಸಲು ಅನುಮತಿಸಲಾಗಿದೆ. ಈಗ ಮುಂದಕ್ಕೆ ಸ್ಮಾರ್ಟ್ ಕಾರ್ಡ್ ಬರುತ್ತೆ ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು ದಾಖಲೆಯಾಗಿ ತೋರಿಸಿ ಪ್ರಯಾಣ ಮಾಡ್ಬೋದು. ಯಾವುದನ್ನೆಲ್ಲ ಈಗ ತೋರಿಸಬೇಕಾಗುತ್ತೆ? ಸರ್ಕಾರ ನೀಡಿದ ಯಾವುದೇ ಗುರುತಿನ ಚೀಟಿ ಇರ್ಬೋದು, ವೋಟರ್ ID, ಪ್ರಮುಖವಾಗಿ ಆಧಾರ್ ಕಾರ್ಡು, ವೋಟರ್ ID, ಅವರ ಡ್ರೈವಿಂಗ್ ಲೈಸೆನ್ಸು, ಅಥವಾ ಹಿರಿಯ ನಾಗರಿಕರಿಗೆ ಕೊಟ್ಟಿರ್ತಾರೆ. ಸೊ ಯಾವುದೇ ಒಂದು ಗುರುತಿನ ಚೀಟಿ ನಾವು ಅಷ್ಟೊಂದು ಯಾವುದೇ ರಿಸ್ಟ್ರಿಕ್ಷನ್ ಮಾಡಿರೋದಿಲ್ಲ. ಅವರು ಕರ್ನಾಟಕದ ಪ್ರಜೆ ಅನ್ನೋದನ್ನು ಗುರುತಿಸಲಿಕ್ಕೆ ಒಂದು ಸರ್ಕಾರದ ನೀಡಿದ ಯಾವುದೇ ಒಂದು ಗುರುತಿನ ಚೀಟಿಯನ್ನು ನೀಡಿದರೂ ಸಹ ನಾವು ಬಿಡ್ತೀವಿ. 3 ತಿಂಗಳು, ಇದು 3 ತಿಂಗಳ ತನಕ ಮಾತ್ರ. 3 ತಿಂಗಳ ನಂತರ ಸರ್ಕಾರ ಇದು ಒಂದು ಸ್ಮಾರ್ಟ್ ಕಾರ್ಡನ್ನು ತರ್ತಾ ಇದೆ. ಆ ಸ್ಮಾರ್ಟ್ ಕಾರ್ಡನ್ನು ಅವರು ಪ್ರಯಾಣಿಕರು ಪಡ್ಕೊಂಡ್ರೆ ಇದರಲ್ಲಿ ಯಾವುದೇ ಸಮಸ್ಯೆ ಬರುವುದಿಲ್ಲ. ಓಕೆ, ಈ ಸ್ಮಾರ್ಟ್ ಕಾರ್ಡನ್ನು ಹೇಗೆ ಪಡೆದುಕೊಳ್ಬೋದು, ಅದಕ್ಕೆ ಎಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ, ಇದರ ಬಗ್ಗೆ ಮಾಹಿತಿ? ಸ್ಮಾರ್ಟ್ ಕಾರ್ಡನ್ನು ಇದುವರೆಗೇನು ಇದು ಮಾಡಿ ಸೇವಾ ಸಿಂಧುವಲ್ಲಿ ಅಪ್ಲೈ ಮಾಡಲಿಕ್ಕೆ ಸರ್ಕಾರ ಮಾಡಿರಬೇಕು, ಅದು ಪ್ರಯೋಜನ ಸ್ಕೀಮ್ ಮಾಡಿರಬೇಕು. ಸೊ ಅದರ ಮೂಲಕ ಅವರು ಸೇವಾ ಸಿಂಧುವಲ್ಲಿ ಅಪ್ಲೈ ಮಾಡಿ ಸ್ಮಾರ್ಟ್ ಕಾರ್ಡನ್ನು ಪಡ್ಕೊಳ್ಬೇಕು. ಓಕೆ, ಅಂದರೆ ಈಗ ಬಸ್ ಫ್ರೀಯ ಪ್ರಯಾಣ ಅಂತ ಹೇಳಿದರೆ ಟಿಕೆಟ್ ಇಲ್ಲದ ಪ್ರಯಾಣ ಅನ್ನುವಂಥ ಒಂದು ಕಲ್ಪನೆ ಇದೆ. ಆದರೆ ಇಲ್ಲಿಯೂ ಕೂಡ ಟಿಕೆಟನ್ನು ಪಡೆದುಕೊಳ್ಬೇಕಾಗುತ್ತೆ. ಆದರೆ ಅದರಲ್ಲಿ ಮೊತ್ತ ಶೂನ್ಯ, ಅಂದರೆ 0 ಅನ್ನುವಂಥದ್ದು ನಮೂದಾಗಿರುತ್ತೆ ಅನ್ನುವಂಥದ್ದು. ಸೊ ಇದು ಯಾಕಾಗಿ ಅನ್ನುವಂಥದ್ದು? ಮಹಿಳಾ ಪ್ರಯಾಣಿಕರಿಗೆ ಮಾತ್ರ ಅದು ಕಾಣಿಸುವ ಹಾಗೆ 0 ಫೇರ್ ಅಂತ ಇರುತ್ತೆ, ದರ ಅಂತ ಇರುತ್ತೆ. ಅದೇ ಬ್ಯಾಕ್ ಎಂಡಲ್ಲಿ ಅದು ಎಲ್ಲ ಕಂಪ್ಯೂಟರ್ಗತ ಆಗಿರೋದರಿಂದ ನಮಗೆ ಸರ್ಕಾರಕ್ಕೆ ಮಾಹಿತಿ ನೀಡಬೇಕಾಗಿರೋದ್ರಿಂದ, ಸೊ ನಮಗೆ ವಾಸ್ತವಿಕವಾಗಿ ಕಿಲೋಮೀಟರ್ ಆಧಾರದ ಮೇಲೆ ಎಲ್ಲಿಂದ ಎಲ್ಲಿಗೆ ಪ್ರಯಾಣಿಸಿದ್ದಾರೆ, ಅದಕ್ಕೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಪ್ರಯಾಣ ದರ ಇದೆ ಅನ್ನೋದು ನಮಗೆ ಕಂಪ್ಯೂಟ್ರಲ್ಲಿ ಮತ್ತು ಅವ್ರ ಮೆಷಿನನ್ನು ಕನೆಕ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ನಾವು ಆ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಸೊ ನಮಗೆ ವಾಸ್ತವಿಕವಾಗಿ ಅದರಿಂದ ಎಷ್ಟು ನಷ್ಟ ಆಗಿದೆ ಅನ್ನೋದು ಮಾಹಿತಿ ಸಂಪೂರ್ಣವಾಗಿ ಸಿಗ್ತದೆ. ಹಾಗಿದ್ದಾಗ ಫ್ರೀ ಅಂತ ಹೇಳಿಕೊಂಡು ಯಾವುದೇ ದಾಖಲೆಗಳಿಲ್ಲದೆ ಬಸ್ಗಳಲ್ಲಿ ಹೋದರೆ ಆಗೋದಿಲ್ಲ. ಯಾವುದಾದ್ರೂ ಒಂದು ಗುರುತಿನ ಚೀಟಿ ದಾಖಲೆಯಾಗಿ ಬೇಕಾಗುತ್ತೆ, ಜೊತೆಗೆ ಟಿಕೆಟನ್ನು ಕೂಡ ಪಡೆದುಕೊಂಡಿರಬೇಕಾಗುತ್ತೆ. ಹೌದೌದು. ಆದರೆ ನಾವು ಪ್ರಾರಂಭದಲ್ಲಿ ಈ ಯೋಜನೆ ಆರಂಭಿಸುವ ಹಂತದಲ್ಲಿ ನಾವು ಸ್ವಲ್ಪ ಚಾಲನಾ ಸಿಬ್ಬಂದಿಗಳಿಗೆ ತಿಳುವಳಿಕೆ ನೀಡಿದ್ದೀವಿ. ಗುರುತಿನ ಚೀಟಿ ಬಗ್ಗೆ ಯಾವುದೇ ಒಂದು ಹೆಚ್ಚು ಇದು ಮಾಡಬಾರ್ದು, ಮೊಬೈಲಲ್ಲಿ ತೋರಿಸಿದರೂ ಸಹ ಇದನ್ನು ಅಲೋ ಮಾಡಿ ಮುಂದೆ ಹಂತ ಹಂತವಾಗಿ ಇದನ್ನು ನಾವು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಹಾಗೆ ಮಾಡ್ತಾ ಇದ್ದೀವಿ. ಇನ್ನೊಂದು ಗೊಂದಲ ಜನರಲ್ಲಿರುವುದಂದರೆ ಸ್ಟಿಕ್ಕರ್ ಇರುವ ಬಸ್ಗಳಲ್ಲಿ ಮಾತ್ರ ಉಚಿತ ಪ್ರಯಾಣ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಏನು ಸರ್ ಇದು ಸ್ಟಿಕ್ಕರಿಂಗ್ ಅಂದರೆ? ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಸ್ಟಿಕ್ಕರಿಂಗ್ ಅನ್ನೋದು ಆಗಿದೆಯಾ, ಹೇಗೆ ಅದನ್ನು ಹೇಗೆ ಮಾಡಿದ್ದೀರಿ ಅಂತ? ನಾವು ಕೇವಲ ಅಂತಾರಾಜ್ಯ ಸಾರಿಗೆಗಳಿಗೆ ಮಾತ್ರ ಸ್ಟಿಕ್ಕರಿಂಗ್ ಹಾಕಿದ್ದೇವೆ. ಇದರಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣದ ಸೌಲಭ್ಯವಿಲ್ಲ ಅಂತ ಹಾಕಿದ್ದೇವೆ ವಿನಃ ಬೇರೆ ಯಾವುದೇ ಬಸ್ಸುಗಳಿಗೆ ನಾವು ಈ ರೀತಿಯ ಸ್ಟಿಕ್ಕರಿಂಗನ್ನು ಮಾಡಿರುವುದಿಲ್ಲ. ಅದರ ಜೊತೆಗೆ ಪುರುಷರಿಗೆ 50% ಮೀಸಲು ಅನ್ನುವಂಥ ಒಂದು ವಿಚಾರಗಳು ಕೂಡ, ಅದು ಕೂಡ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಸೊ ಈಗ ಪುತ್ತೂರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಬೆಳವಣಿಗೆಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ? ನಮ್ಮ ಪುತ್ತೂರು ವ್ಯಾಪ್ತಿಗೆ ಸಂಬಂಧಿಸಿದಂತೆ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ 100ಕ್ಕಿಂತ ಹೆಚ್ಚು ಜನ ಪ್ರಯಾಣಿಕರು ಬಸ್ಸಲ್ಲಿರ್ತಾರೆ, ವಿದ್ಯಾರ್ಥಿಗಳು ಸೇರಿದಂತೆ. ಇಂಥ ಸಮಯದಲ್ಲಿ ನಿರ್ವಾಹಕರಿಗೆ ಅದು 50% ಅಂತ ಮಾಡೋದು ಬಹಳ ಕಷ್ಟಕರ. ಜನರೇ ತಿಳುವಳಿಕೆ ವೇಗದೂತ ಬರೀ ಒಂದು ಸೀಟಿಂಗ್ ಕೆಪಾಸಿಟಿ ಹೋಗ್ತಾ ಇದೆ, ಅಂಥದ್ರಲ್ಲಿ ಸ್ವಲ್ಪ ಮಾಡ್ಬೋದು, ಜನರಿಗೆ ತಿಳುವಳಿಕೆ ಕೊಡ್ಬೋದು. ಸೊ ಉಳಿದಂತೆ ಮತ್ತು ಮಹಿಳೆಯರನ್ನ ಒಂದು ವೇಳೆ ಸಪೋಸ್ ಜೆಂಟ್ಸ್ ಸೀಟಿಗೆ ರಿಸರ್ವೇಷನ್ ಮಾಡಿದಲ್ಲಿ ಕೂರಿಸಿದಾಗ ಅವ್ರು ಕೂತ್ಕೊಂಡಿದ್ದಾಗ ನಿರ್ವಾಹಕರಿಗೆ ಅವ್ರನ್ನ ಎಬ್ಬಿಸೋದು ಸಹ ಅಷ್ಟೊಂದು ಸುಲಭದ ಇಂಪ್ಲಿಮೆಂಟೇಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಯಾವುದೇ ಕಾಂಪ್ಲಿಕೇಶನ್ ಆಗದ ಹಾಗೆ ಜನರ ಸಹಕಾರನೂ ಬೇಕು. ಜನರ ಸಹಕಾರದೊಂದಿಗೆ ನಾವು ಇದನ್ನು ಯಶಸ್ವಿಗೊಳಿಸ್ತೀವಿ.
ಮತ್ತು ಬೆಳಿಗ್ಗೆ ಮತ್ತು ಸಂಜೆ ಅಷ್ಟೊಂದು ನಮಗೆ ಇದನ್ನು ಪರಿಣಾಮಕಾರಿಯಾಗಿ 50-50 ಅಂತಲೇ ಆ ರೀತಿಯಲ್ಲಿ ಏನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಇದೆ. ಆದಾಗ್ಯೂ ನಾವು ತಿಳುವಳಿಕೆ ನೀಡಿದ್ದೀವಿ, ಸಾರ್ವಜನಿಕರು ಸಹಕರಿಸಬೇಕು. ಓಕೆ, ಬಹುಶಃ ಇಡೀ ಜಿಲ್ಲೆಯನ್ನು ಗಮನಿಸಿದರೆ ಪುತ್ತೂರು ಭಾಗದಲ್ಲಿ ಸರ್ಕಾರಿ ಸೇವೆಗಳ ಒಂದು ಸೇವೆ ಅನನ್ಯವಾಗಿದೆ. ಅಂದರೆ ಇಲ್ಲಿನ ಹೆಚ್ಚಿನ ಗ್ರಾಮೀಣ ಭಾಗಗಳಿಗೆ ಸಂಪರ್ಕ ಸೇತುವಾಗಿರುವಂಥದ್ದು KSRTC ಬಸ್ಗಳು. ಸೊ ಈಗ ನಿಮ್ಮ ಒಂದು ಅಂದಾಜಿನ ಪ್ರಕಾರ ಎಲ್ಲ ಭಾಗಗಳಿಗೆ ಸೂಕ್ತವಾದ ಬಸ್ಗಳ ವ್ಯವಸ್ಥೆ ಇದೆಯಾ ಅಥವಾ ಏನಾದರೂ ಕೊರತೆ ಕಾಡ್ತಾ ಇದೆಯಾ ಅನ್ನುವಂಥದ್ದು ಬಸ್ಗಳು? ಗ್ರಾಮೀಣ ಭಾಗಗಳಿಗೆ ಮೊದಲು ಏನು ಕಾರ್ಯಾಚರಣೆ ಆಗ್ತಾಯಿದೆ ಅದೇ ಆಗ್ತಾಯಿದೆ, ಈಗಲೂ ಆಗ್ತಾಯಿದೆ, ಯಾವುದೇ ನಾವು ಕಡಿತ ಮಾಡಿರುವುದಿಲ್ಲ. ಪುತ್ತೂರು ಮಂಗಳೂರು ಪುತ್ತೂರು ಸ್ಟೇಟ್ ಬ್ಯಾಂಕ್ ಏನೋ ಆಪ್ರೇಟ್ ಮಾಡ್ತಾ ಇದ್ದೀವಿ, ಅಲ್ಲಿ ಸ್ವಲ್ಪ ಒಂದಿಷ್ಟು ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ ಇದೆ. ಅಲ್ಲಿ ಮಹಿಳಾ ಪ್ರಯಾಣಿಕರಿದ್ದು ನಮ್ಮ ಬಸ್ಸಿಗೆ ಸ್ವಿಚ್ ಓವರ್ ಆಗುವ ಚಾನ್ಸಸ್ ಇದೆ. ಸೊ ಬೆಳಿಗ್ಗೆ ಸಂಜೆ ಸ್ವಲ್ಪ ಒತ್ತಡ ಆಗುವ ನಿರೀಕ್ಷೆ ಇದೆ. ಆದರೂ ಮ್ಯಾನೇಜ್ ಮಾಡ್ತೀವಿ ನಾವು, ಯಾವುದೇ ತೊಂದರೆ ಆಗದ ಹಾಗೆ. ಮತ್ತು ಪುತ್ತೂರಿಗೆ ಸಂಬಂಧಿಸಿದಂತೆ ಇಲ್ಲಿ ಎಲ್ಲ ರಾಷ್ಟ್ರೀಕೃತ ವಲಯ ಇರೋದ್ರಿಂದ KSRTC ಮೊದಲಿಂದಲೂ KSRTC ಸರ್ವಿಸೇ ಇದೆ. ಹಾಗಾಗಿ ಯಾವುದೇ ಹಳ್ಳಿಯಲ್ಲಿ ಬಸ್ ಇಲ್ಲ ಅನ್ನುವಂಥ ಒಂದು ಇದು ಬರಲಿಕ್ಕಿಲ್ಲ. ಬೆಳಿಗ್ಗೆ ಸಂಜೆ ಬಸ್ಸಿನ ಜನರ ಒತ್ತಡ ಇರೋದಾಗ ಸ್ವಲ್ಪ ಹೆಚ್ಚುವರಿ ಬಸ್ಸುಗಳ ಕೇಳಿದ್ದೀವಿ. ಅದಕ್ಕೆ ಮಾನ್ಯ ಶಾಸಕರು ಪೂರಕವಾಗಿ ಸ್ಪಂದಿಸಿದ್ದಾರೆ. ವಾಹನಗಳನ್ನು ಕೊಡಿಸುವ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಚಾಲನಾ ಸಿಬ್ಬಂದಿಗಳನ್ನು ಕೊಡಿಸುವ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆಗ ಜನರ ನಿರೀಕ್ಷೆಗೆ ಸರಿಯಾಗಿ ನಾವು ಇದನ್ನು ಸರ್ವಿಸನ್ನು ಕೊಡ್ತೀವಿ. ಓಕೆ, ಈಗ ಕೆಲವೊಂದು ಕಡೆಗಳಲ್ಲಿ ವಿದ್ಯಾರ್ಥಿಗಳಿದ್ದ ಕಡೆ ಬಸ್ಗಳನ್ನು ನಿಲ್ಲಿಸ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ, ಇದು ತಮ್ಮ ಗಮನಕ್ಕೆ ಬಂದಿದೆ ಅಥವಾ ಇಂತಹ ಸಮಸ್ಯೆಗಳು ಆಗ್ತಾ ಇದೆಯಾ ಅನ್ನುವಂಥದ್ದು? ಒಮ್ಮೊಮ್ಮೆ ಇಂಥ ಬಂದಿದ್ದೇವೆ. ನಾವು ಸಾಕಷ್ಟು ಚಾಲನಾ ಸಿಬ್ಬಂದಿಗಳಿಗೆ ತಿಳುವಳಿಕೆ ನೀಡ್ತಾ ಇದ್ದೇವೆ. ಇದು ಯಾಕೆ ಆಗ್ತದೆ ಅಂತ ಹೇಳಿದರೆ, ಬಸ್ಸಲ್ಲಿ ಓವರ್ಲೋಡ್ ಇರುವಾಗ ಮತ್ತು ಹತ್ತಿಸಿಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯವಾದಾಗ, ಮತ್ತು ಇನ್ನೊಂದು ಏನಾಗುತ್ತೆ, ನಮ್ಮ ಚಾಲನಾ ಸಿಬ್ಬಂದಿಗಳಿಗೆ ಹಿಂದುಗಡೆ ಬರುವ ಬಸ್ಸು ಬರ್ತಾ ಇರೋದು ಗೊತ್ತಿರ್ತದೆ. ಇನ್ನೊಂದು ಹಿಂದುಗಡೆ ಬಸ್ ಬರ್ತದೆ, ಇದರಲ್ಲಿ ಜಾಗ ಇಲ್ಲ, ಅದರಲ್ಲಿ ಬರಬಹುದು ಅನ್ನೋ ದೃಷ್ಟಿಯಿಂದ ಅವರು ನಿಲ್ಲಿಸದೆ ಕೆಲವೊಮ್ಮೆ ಬರ್ತಾರೆ. ಸೊ ಅದು ಸಾಧ್ಯ ನಾವು ಎಲ್ರಿಗೂ ಬಹಳ ಕಟ್ಟುನಿಟ್ಟಿನ ಸೂಚನೆ ನೀಡ್ತಾ ಇದ್ದೀವಿ. ನಾವು ಎಲ್ಲ ಕಡೆ ನಿಲ್ಲಿಸಿ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬರಬೇಕಂತಲೇ ನಾವು ನಮ್ಮ ನಿರ್ದೇಶನ ಇರ್ತದೆ. ಇಷ್ಟರವರೆಗೆ ವಿದ್ಯಾರ್ಥಿಗಳು ಪಾಸ್ನ ಮೂಲಕ ಪ್ರಯಾಣವನ್ನು ಮಾಡ್ತಾ ಇದ್ರು, ಆ ಮೂಲಕ ರಿಯಾಯಿತಿ ಸಿಗ್ತಾ ಇತ್ತು. ಇನ್ನು ಮುಂದೆ ವಿದ್ಯಾರ್ಥಿಗಳು ಪಾಸನ್ನು ಮಾಡ್ಕೊಳ್ಬೇಕಾಗುತ್ತಾ ಹೇಗೆ, ಅಥವಾ ಈಗ ವಿದ್ಯಾರ್ಥಿನಿಯರಿಗೆ ಫ್ರೀ ಆಗುತ್ತೆ, ವಿದ್ಯಾರ್ಥಿಗಳ ಬಸ್ ಪಾಸ್ನ ಸ್ಥಿತಿಗತಿಗಳು? ನಮ್ಮಲ್ಲಿ ಇದುವರೆಗೆ ಪ್ರಾಥಮಿಕ ವಿದ್ಯಾರ್ಥಿಗಳಿಗೂ ಸಹ ಯಾವುದೇ ಶುಲ್ಕ ಇರುವುದಿಲ್ಲ, ಬರೀ ಕೇವಲ ಪ್ರೊಸೆಸಿಂಗ್ ಫೀಸ್ ಇತ್ತು. ಈಗಲೂ ಸಹ ಅವರು ಪಾಸ್ಗಳನ್ನು ಪಡ್ಕೋಬೋದು. ಪಾಸ್ ಪಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ರಯಾಣ ಮಾಡುವಾಗ ನಿರ್ವಾಹಕರ ಹತ್ರ ಇದು ಟಿಕೆಟನ್ನು ಕೇಳಿ ಪಡೆಯಬೇಕಾಗುತ್ತದೆ. ಯಾಕಂದರೆ ಚೆಕ್ಕಿಂಗಲ್ಲಿ ಟಿಕೆಟ್ ಇಲ್ಲದ್ರೆ ಅಪರಾಧ ಆಗುತ್ತೆ. ಈ ಪಾಸ್ ಇದ್ದರೆ ಅವರು ಟಿಕೆಟ್ ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಪಾಸ್ ತೆಗೆದುಕೊಳ್ಳೋದು ಉತ್ತಮ. ಇಲ್ಲದಿದ್ದರೆ ನಿರ್ವಾಹಕರಲ್ಲಿ ಟಿಕೆಟನ್ನು ಕೇಳಿ ಪಡೆಯಬೇಕಾಗುತ್ತದೆ. ಈ ಸೌಲಭ್ಯ ವಿದ್ಯಾರ್ಥಿನಿಯರಿಗೂ ಈ ಮಹಿಳಾ ಸೌಲಭ್ಯ, ಉಚಿತವಾಗಿ ಪ್ರಯಾಣಿಸುವ ಸೌಲಭ್ಯ ಇದ್ದೇ ಇದೆ. ಸೊ ಈಗ ನಿಮಗೆ KSRTCಗೆ ಸವಾಲು ಅಂತ ಅನಿಸುವಂಥ ವಿಚಾರಗಳೇನಾದರೂ ಇದೆಯಾ ಈಗ ಒಂದು ಆಪರೇಷನ್ಸಿಗೆ ಅಂತ? ಸವಾಲು ಅಂತೇಳಿ ನನ್ನ ವಿಭಾಗಕ್ಕೆ ಸಂಬಂಧಿಸಿದಂತೆ, ಈಗ ಸಪೋಸ್ ಪುತ್ತೂರು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಎರಡು ಧಾರ್ಮಿಕ ಕ್ಷೇತ್ರಗಳು. ಸ್ವಲ್ಪ ಇಲ್ಲಿಗೆ ನನಗೆ ತಿಳಿದು ಬಂದ ಹಾಗೆ ಸ್ವಲ್ಪ ಹೆಚ್ಚಿನ ಮಹಿಳೆಯರು ಬರುವ ನಿರೀಕ್ಷೆ ಇದೆ. ಸೊ ಆಗ ಬಂದಾಗ ಅವ್ರನ್ನ ವಾಪಸ್ ಇಲ್ಲಿಂದ ಕಳಿಸುವಾಗ, ಹಿಂದೆ ಸ್ವಲ್ಪ ರೈಲ್ವೆಯಲ್ಲಿ ಸಹ ಹೋಗ್ತಾಯಿದ್ರು. ಇನ್ನು ರೈಲ್ವೆಯಲ್ಲಿ ಹೋಗೋ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು. ನಮ್ಮ ಬಸ್ಸಿನಲ್ಲಿ ಹೋಗುವ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಹೆಚ್ಚಳ ಆಗ್ಬೋದು. ಆಗ ಮಾತ್ರ ಸ್ವಲ್ಪ ವಾರಾಂತ್ಯ ದಿನಗಳಲ್ಲಿ, ಉಳಿದ ದಿನಗಳಲ್ಲಿ ಏನಂತ ಸಮಸ್ಯೆ ಆಗಲಿಕ್ಕಿಲ್ಲ. ವಾರಾಂತ್ಯ ಮತ್ತು ರಜಾ ದಿನಗಳಲ್ಲಿ ಸ್ವಲ್ಪ ಪ್ರಯಾಣಿಕರ ಒತ್ತಡ ಹೆಚ್ಚಾಗ್ಬೋದು. ಅದೊಂದು ನಮಗೆ ಇಲ್ಲಿಯ ಒಂದು ಸ್ವಲ್ಪ ಸಮಸ್ಯೆ ಅಂತ ಕಂಡುಬರ್ತದೆ. ಆದರೂ ನಾವು ಅದನ್ನು ಮಾಡ್ತೀವಿ, ಸರ್ವಿಸ್ ಕೊಡ್ತೀವಿ ನಾವು. ಓಕೆ, ಸೊ ಈಗ ಸಾರ್ವಜನಿಕರು ಅಥವಾ ಪ್ರಯಾಣಿಕರಿಂದ ಒಂದು ಸಹಕಾರವನ್ನು ಬಯಸೋದಿದ್ದರೆ ಯಾವ ಥರದ ಒಂದು ಕೋಆಪರೇಷನನ್ನು ನೀವು ಬಯಸ್ತೀರಿ ಅಂತ? ದಯವಿಟ್ಟು ನಮ್ಮ ಚಾಲನಾ ಸಿಬ್ಬಂದಿಗಳಿಗೆ ಸೌಜನ್ಯತೆಯಾಗಿ ತಮ್ಮ ಯಾವುದಾದ್ರೂ ಒಂದು ದಾಖಲೆ ತೋರಿಸಿ ಪ್ರಯಾಣ ಮಾಡಬೇಕು. ಎಲ್ಲರ ಜೊತೆ ಕೋಆಪ್ರೇಟ್ ಆಗಿ ಸರ್ಕಾರ ಮತ್ತು ನಮ್ಮನ್ನು ಇದರಲ್ಲಿ ಹೆಚ್ಚು ಸಾರ್ವಜನಿಕರ ಸಹಕಾರ ಅಂತ ಹೇಳಿದರೆ ಇಷ್ಟೇ. ಇರುವ ಬಸ್ಸುಗಳಲ್ಲಿ ಹೆಚ್ಚುವರಿ ಬಸ್ಸುಗಳನ್ನು ಕೇಳದೆ ಇರುವ ಬಸ್ಸುಗಳಲ್ಲಿ ಈ ಸರ್ಕಾರ ಏನು ಮಾಡ್ತಿದೆ, ಒಮ್ಮೆಲೆ ಎಲ್ಲ ಬಸ್ಸುಗಳನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇರುವ ಬಸ್ಸುಗಳಲ್ಲಿ ಅವರು ಪ್ರಯಾಣ ಮಾಡೋದಕ್ಕೆ ಒಮ್ಮೆಲೆ ಒತ್ತಡ ಮಾಡದೆ, ಬಸ್ಸುಗಳ ಮಧ್ಯಾಹ್ನ ಟೈಮಲ್ಲಿ ನಮ್ಮ ಒತ್ತಡ ಬಹಳ ಕಡಿಮೆ ಇರುತ್ತದೆ. ಅಂಥ ಸಮಯದಲ್ಲಿ ಸಾರ್ವಜನಿಕರು ಹೆಚ್ಚು ಪ್ರಯಾಣ ಮಾಡಿ ಇದರ ಸದುಪಯೋಗಪಡಿಸ್ಕೋಬೋದು. ಬೆಳಿಗ್ಗೆ ಸಂಜೆ ಹೊರತುಪಡಿಸಿ ಮಧ್ಯಾಹ್ನ ಟೈಮಲ್ಲಿ ಇದನ್ನು ಯೂಸ್ ಮಾಡಿಕೊಂಡ್ರೆ ಸಾರ್ವಜನಿಕರು ತುಂಬ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸರ್, ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ. ಇದು KSRTC ಪುತ್ತೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಿ ಜಯಕರ ಶೆಟ್ಟಿ ಅವರು ಹೇಳಿರುವಂತಹ ಮಾತುಗಳು. ಅದರ ಜೊತೆಗೆ ಸಾರ್ವಜನಿಕರ ಸಹಕಾರವನ್ನು ಕೂಡ ಕೇಳಿದ್ದಾರೆ. ಸಾರ್ವಜನಿಕರು ಕೂಡ ಸಮಯವನ್ನು ನೋಡಿಕೊಂಡು, ಅಂದರೆ ಹೆಚ್ಚಿನ ಒತ್ತಡ ಏರ್ಪಡದ ಹಾಗೆ ನೋಡಿಕೊಂಡು ಒಂದು ಪ್ರಯಾಣವನ್ನು ಬೆಳೆಸಬಹುದು, ಆ ಮೂಲಕ ಈ ಒಂದು ಯೋಜನೆಯ ಲಾಭವನ್ನು ಪಡೆಯಬಹುದು ಅನ್ನುವಂಥದ್ದು ಇವರು ಹೇಳಿರುವಂತಹ ಮಾತು. ಯತೀಶ್ ಉಪ್ಪಳಿಗೆ ಮತ್ತು ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು.
located in Alapuda, Krishnanagara, Bannuru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangadi. Personal attention to each kid. Admission open for 2023-24. AVG English Medium School and unit of AVG Educational and Charitable Trust, Alapuda, Krishnanagara, Bannuru, Putturu. Contact 7338085983 9448485983. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ